your seat on the day. ನಾವು 2-3 ವರ್ಷದಲ್ಲಿ ಪುತ್ತೂರು ನಗರವನ್ನು ಒಂದು ಶೈಕ್ಷಣಿಕ ಅಂದರೆ ಕೇರಳದಲ್ಲಿ ವಿದ್ಯಾ ಕೇಂದ್ರ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಪುತ್ತೂರು ಕೂಡ ಒಂದು ವಿದ್ಯಾ ಕೇಂದ್ರಕ್ಕೆ ಒತ್ತು ಕೊಟ್ಟು ಎಲ್ಲ ಮಕ್ಕಳಿಗೆ ತಾನು ಕಲಿತ ಕೂಡಲೇ ಅವರಿಗೆ ಉದ್ಯೋಗ ಸಿಗಬೇಕು, ಉದ್ಯೋಗದ ಮೂಲಕ ಅವನ ತನ್ನ ಜೀವನವನ್ನು ಮುಂದುವರಿಸಬೇಕು ಎಂಬ ಮನದಟ್ಟಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಅಂದರೆ ಬೇಕಾದಷ್ಟು ಇವತ್ತಿನ ಒಂದು ಜಗತ್ತಿನ ಕಾಲಘಟ್ಟದಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ಆ ಅವಕಾಶಗಳನ್ನು ಹೇಗೆ ತನ್ನ ಮಡಿಲಿಗೆ ಹಾಕಬೇಕು, ಅದನ್ನು ರೂಪಿಸಿಕೊಳ್ಳಬೇಕು, ಅವರಿಗೆ ಆ ಮಕ್ಕಳಿಗೆ ಹೇಗೆ ಅವೇರ್ನೆಸ್ ಕೊಟ್ಟು ಅವರನ್ನು ಮುಂದಕ್ಕೆ ತರಬೇಕೆಂಬ ಭಾವನೆಯಲ್ಲಿ ನಾವು ವಿಸ್ಡಮ್ ಅಂದರೆ ಸಂಸ್ಥೆಯ ಒಟ್ಟಿಗೆ ಅಂದರೆ ವಿಸ್ಡಮ್ ಎಜುಕೇಷನ್ ನೆಟ್ವರ್ಕ್ ತನ್ನ 1000ಕ್ಕಿಂತ ಮಿಕ್ಕಿ ವಿಶ್ವವಿದ್ಯಾನಿಲಯದ ಮೂಲಕ ಟೈಅಪ್ ಆಗಿ ಬೇರೆ ಬೇರೆ 72 ದೇಶಗಳ ಒಟ್ಟಿಗೆ ಟೈಅಪ್ ಆಗಿ ತನ್ನ ಡಿಗ್ರಿ ಆದ ಕೂಡಲೇ ಅಥವಾ PUC ಆದ ನಂತರ ಮಕ್ಕಳಿಗೆ ಅವರ ಹೈಯರ್ ಎಜುಕೇಷನ್ ಅಂದರೆ ಅವರಿಗೆ ಉನ್ನತ ಮಟ್ಟದ ಒಂದು ವಿದ್ಯಾಭ್ಯಾಸ ಮಾಡಬೇಕಿದ್ರೆ ಯಾವ ವಿಶ್ವವಿದ್ಯಾನಿಲಯದಲ್ಲಿ ಯಾವ ದೇಶದಲ್ಲಿ ಅವರಿಗೆ ತಾನು ಕಲಿಬೇಕು ಅದನ್ನು ಒಂದು ಉಚಿತವಾಗಿ ಅವರಿಗೆ ಮಾಹಿತಿ ಕೊಡುವಂಥ ಒಂದು ಶಿಬಿರ. ನಂತರ ಅವರಿಗೆ ಬೇರೆ ಬೇರೆ ಅದರಲ್ಲಿ ತರಬೇತಿ ಕೊಡುವ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಬೇರೆ ಬೇರೆ ಉದ್ಯೋಗಕ್ಕೆ ಸಂಬಂಧಪಟ್ಟದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸುವಂಥ ವ್ಯವಸ್ಥೆ. ಬಡ ಮಕ್ಕಳಿಗೆ ಹೇಗೆ ಅಲ್ಲಿ ಹೋಗಿ ತನ್ನ ವಿದ್ಯಾಭ್ಯಾಸದ ಒಟ್ಟಿಗೆ ಉದ್ಯೋಗಗಳನ್ನು ಅಂದರೆ ಪಾರ್ಟ್ ಟೈಮ್ ಉದ್ಯೋಗಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ವಿಸ್ಡಮ್ ಈವಾಗಲೇ ತನ್ನ 7 ಬ್ರಾಂಚ್ಗಳನ್ನು ತೆಗೆದು ಅಂದರೆ ದುಬೈಲಿದೆ, ಬೇರೆ ಹಾಸನದಲ್ಲಿ, ಮಂಗಳೂರಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಅದರ ಇವಾಗಲೇ ಡಾಕ್ಟರ್ ಗುರುತೇಜ್ ಅವರು ಅದರ ಫೌಂಡರ್ ಆಗಿ, ಡಾಕ್ಟರ್ ಫ್ರಾನ್ಸಿಸ್ ತೇಜ್ ಕೂಡ ಅದರ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಅದರ ವ್ಯಾಪ್ತಿ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ದೇಶಗಳಿಗೆ ವ್ಯಾಪ್ತಿ ಹೋಗುವಂಥ ನಿಟ್ಟಿನಲ್ಲಿ ನಾವು ಕೂಡ ಪುತ್ತೂರಲ್ಲಿ ಏನು ಮಾಡಬಾರ್ದು ಎಂಬ ಮನದಟ್ಟದಲ್ಲಿ ನಾವೇ ದೀಪಕ್, ವಿನೀತ್ ಮತ್ತು ಡಾಕ್ಟರ್ ಗುರು ಎಲ್ಲ ಸೇರಿಕೊಂಡು, ಡಾಕ್ಟರ್ ಅರುಣ್ ಕುಮಾರ್ ಎಲ್ಲ ಸೇರಿಕೊಂಡು ನಾವು ಒಂದು ವಿಶೇಷ ಇದರಲ್ಲಿ ಪುತ್ತೂರಲ್ಲಿ ಕೂಡ ಇದರ ಆಫೀಸನ್ನು ಮಾಡಿ ಇಲ್ಲಿಂದ ಮಕ್ಕಳನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥ ಎಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಶುಭ ದಿನದಲ್ಲಿ ಇವಾಗಲೇ ಇದು ಆಫೀಸಾಗಿ ತನ್ನ ಪೂಜಾ ವೈದಿಕ ಆಗಿ 2 ತಿಂಗಳಾಗಿದೆ. ಅಧಿಕೃತವಾಗಿ ನಾವು ಓಪನ್ ಮಾಡಲಿಲ್ಲ. ಯಾಕೆಂದರೆ ತಾವು ಸುತ್ತಮುತ್ತಲ ಎಲ್ಲ ವಿದ್ಯಾಸಂಸ್ಥೆಯನ್ನು ಸಂದರ್ಶಿಸಿ ನಮಗೆ ಎಲ್ಲ ವಿದ್ಯಾರ್ಥಿಗಳ ಆ ಒಂದು ಡಾಟಾವನ್ನು ಕಲೆಕ್ಟ್ ಮಾಡಿ ಅವರಿಗೆ ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡುವಂಥ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತು ತುಂಬ ಜನ ತಮ್ಮ ಅತಿಥಿಗಳು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಒಂದು ಆತಿಥ್ಯವನ್ನು ತೆಗೊಳ್ತಿದ್ದಾರೆ, ನಮಗೆ ಸಿಗ್ತದೆ. ಆದರೆ ಅದನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ ನಮ್ಮಿಂದ ಆಗ್ತದೆ. ಇವತ್ತು ವಿಸ್ಡಮ್ ಎಜುಕೇಷನ್ ನೆಟ್ವರ್ಕ್ನ ಈ ಒಂದು ಅಡಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಅಧಿಕೃತವಾಗಿ ಮಾಡ್ತಿದ್ದೇವೆ. ಇವತ್ತಿನ ಆಫೀಸನ್ನು ಇನಾಗ್ರೇಷನ್ ಮೂಲಕ ಅಂದರೆ ಅಧಿಕೃತವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮ ಎದುರಿನ ಕಾಲೇಜು ದೊಡ್ಡ ಕ್ಯಾಂಪಸ್, ದಕ್ಷಿಣ ಕನ್ನಡದಲ್ಲಿ ಇಷ್ಟು ದೊಡ್ಡ ಕ್ಯಾಂಪಸ್ಸನ್ನು ನೀವು ನೋಡಿರಲಿಕ್ಕಿಲ್ಲ. ಸೈಂಟ್ ಫಿಲಮಿನ ಕಾಲೇಜಿನ ಎಲ್ಲ ಅದರ ಕಾಲೇಜಿನ ಕ್ಯಾಂಪಸ್ಸಿನ ನಿರ್ದೇಶಕರಾಗಿರುವಂಥ ಫಾದರ್ ಸ್ಟ್ಯಾನಿ ಪಿಂಟೋ ಅವರಾಗಿ ನಾವು ಕೇಳುವಾಗ ಅವರು ಆತ್ಮೀಯವಾಗಿ ನಮಗೆ ಒಪ್ಪಿದರು. ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಮೂಲಕ ಅವರಿಗೆ ನಮ್ಮ ಒಂದು ಆತಿಥ್ಯವನ್ನು ಒದಗಿಸಿದೆ. ಸರ್, ತಮಗೆ ನಮ್ಮ ವಿಸ್ಡಮ್ ನೆಟ್ವರ್ಕಿನ ಮೂಲಕ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಿದ್ರೆ 1947ರ ಆಸುಪಾಸಲ್ಲಿ ಈ ದೇಶದ ಸಾಕ್ಷರತೆ ಸುಮಾರು 5% 7% ಇತ್ತು. ಇವತ್ತು ಈ ದೇಶದ
ಸಾಕ್ಷರತೆ 90% ದಾಟಿದೆ. ದಕ್ಷಿಣ ಕನ್ನಡ ಜಿಲ್ಲೆ 99% ಸಾಕ್ಷರತೆಯನ್ನು ಹೊಂದಿರುವಂಥ ಒಂದು ಜಿಲ್ಲೆ. 1992ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 100ಕ್ಕೆ 100 ಸಾಕ್ಷರತಾ ಜಿಲ್ಲೆ ಆಗಬೇಕು ಅಂತೇಳಿ ವಯಸ್ಕರ ಶಿಕ್ಷಣ ಆಂದೋಲನ ಒಂದು ಆರಂಭ ಆಯಿತು. ಸಾಕ್ಷರತಾ ಆಂದೋಲನ ಅಂತೇಳಿ ಹೆಸರಿಟ್ಟರು. ಡಾಕ್ಟರ್ ಶಿವರಾಮ್ ಕಾರಂತರ ಕರ್ಮಭೂಮಿ ಇದು ಪುತ್ತೂರು. ಈ ಪುತ್ತೂರಿನ ಉಪ್ಪಿನಂಗಡಿಯಲ್ಲಿ ಆ ಜಿಲ್ಲೆಯ ಸಾಕ್ಷರತಾ ಆಂದೋಲನ ಆರಂಭ ಮಾಡಿದರು. 100ಕ್ಕೆ 100 ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಸಾಕ್ಷರತಾ ಜಿಲ್ಲೆ ಆಗಬೇಕು ಅಂತೇಳಿ, 100% ಒಂದು ಇದಾಗಬೇಕು ಅಂತೇಳಿ, ಲಿಟ್ರಸಿ ಆಗಬೇಕು ಅಂತೇಳಿ. ಬಹುಶಃ ಅದು ಸಾಕಾರಗೊಂಡಿದೆ. ನಾನು ಆಗ ಬಹಳಷ್ಟು ಹಿರಿಯರಿಗೆ ನಾನು ಅಧ್ಯಾಪಕ ಆಗಿದ್ದೆ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಎಜುಕೇಶನ್ ಇಸ್ ಪವರ್ ಅಂತ ಹೇಳಿದ್ದಾರೆ. ಆ ವಿದ್ಯೆ ಕಲಿತವ ಇವತ್ತು ತನ್ನ ವ್ಯಕ್ತಿತ್ವವನ್ನು ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಪರಿಚಯಿಸ್ತಾನೆ ಅಂತ ಹೇಳೋದಕ್ಕೆ ಆ ಸಾಕ್ಷರತೆಯಲ್ಲಿ ಏನು ಹಿರಿಯರು ಇವತ್ತು ವಿದ್ಯೆ ಕಲಿತು ನನ್ನ ಹಾಗೆ ಮೈಕದಲ್ಲಿ ಭಾಷಣ ಮಾಡಲಿಕ್ಕೆ ಕಲ್ತಿದ್ದಾರೋ ಅದೇ ದೊಡ್ಡ ಒಂದು ಸಾಧನೆ ಅಂತ ಬಹಳಷ್ಟು ಜನ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೋದು. ಸಾಕ್ಷರತೆ ಆದ ಕೂಡಲೇ ನಾವೆಲ್ಲ ಯೋಚನೆ ಮಾಡುವಂಥದ್ದು, ನನಗೆ ಒಂದು ವೈಟ್ ಕಾಲರ್ ಜಾಬ್ ಬೇಕು ಅಂತೇಳಿ. ಇದು ಹಿಂದಿನಿಂದ ಬ್ರಿಟಿಷರ ಕಾಲದಿಂದ ಬಳುವಳಿಯಾಗಿ ಬಂದಂಥ ಒಂದು ಪದ್ಧತಿ. ಆದರೆ 130 ಕೋಟಿ, ಇವತ್ತು ಸುಮಾರು 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ಈ ಭಾರತದಲ್ಲಿ ಎಲ್ಲರಿಗೂ ವೈಟ್ ಕಾಲರ್ ಜಾಬ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನ ಸ್ವಂತ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಮಾಡಬೇಕಾಗಿದೆ. ಇನ್ನೊಂದಷ್ಟು ಜನ ಯಾವುದೋ ನೌಕರಿಯನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸ್ಕಿಲ್ ಬೇಕಾಗ್ತದೆ, ಒಂದಷ್ಟು ನಾಲೆಜ್ ಬೇಕಾಗ್ತದೆ. ವಿದ್ಯೆಯ ಒಟ್ಟಿಗೆ ಸ್ಕಿಲ್ ಮತ್ತು ನಾಲೆಜ್ ಇದ್ದಾಗ ಅವ ಎಲ್ಲದರಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಇವತ್ತು ಮಾಡುವಂಥ ಕೆಲಸ ಕೆಲವು ಸಮಸ್ಯೆಗಳು ಮಾಡ್ತಾ ಇದೆ. ಸರ್ಕಾರ ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತೇಳಿ ಕೇಂದ್ರದಲ್ಲಿ ಒಂದು ಇಲಾಖೆಯನ್ನು ಆರಂಭ ಮಾಡಿದೆ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತೇಳಿ. ಕರ್ನಾಟಕದಲ್ಲಿ ಉದ್ಯೋಗ ಮಿತ್ರ ಅಂತೇಳಿ ಒಂದು ಇಲಾಖೆಯನ್ನು ಆರಂಭ ಮಾಡಿದೆ. ಇದರ ಮುಖಾಂತರ ಒಂದಷ್ಟು ಪ್ರಯತ್ನಗಳಾಗ್ತಾ ಇದೆ. ಆದರೆ 100ಕ್ಕೆ 100 ಯಶಸ್ಸನ್ನು ಗಳಿಸುವಂಥ ಕೆಲಸ ಇವತ್ತು 10 ಸಂಘ ಸಂಸ್ಥೆಗಳು ಆ ಸ್ಕಿಲ್, ಅದರ ಒಟ್ಟಿಗೆ ಹೈಯರ್ ಎಜುಕೇಷನ್, ಆ ನಾಲೆಜ್ ಬಿಲ್ಡಪ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ ಪರಿಣಾಮ ನಮ್ಮ ಬಹಳಷ್ಟು ಯುವತಿಯರು ಇವತ್ತು ಅಬ್ರಾಡಲ್ಲಿ, ದೂರದ ದೇಶದಲ್ಲಿ ಆ ಒಂದು ಉದ್ಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇಡೀ ರಾಜ್ಯದಲ್ಲಿ ಓಡಾಡಬೇಕಿದ್ರೆ ಆಲ್ಮೋಸ್ಟ್ ಆಲ್ ನಾನು ಇಡೀ ದೇಶದಲ್ಲಿ ತಿರುಗಿ ಓಡಾಟ ಮಾಡಿದ್ದೇನೆ. ನಾನು ಕ್ಯಾಂಪ್ಕೋದ ಡೈರೆಕ್ಟರ್ ಆಗಿ ಸುಮಾರು 15 ಇಯರ್ಸಲ್ಲಿ ಆಲ್ ಓವರ್ ಇಂಡಿಯಾ ನಮ್ಮ ಬ್ರಾಂಚಸ್ ಇರಬೇಕಾದ್ರೆ ನಾನು ಓಡಾಟ ಮಾಡಿದ್ದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಷ್ಟು ವಿದ್ಯಾವಂತರು ಬೇರೆ ಎಲ್ಲಿಯೂ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತರು ಇಡೀ ಜಗತ್ತಲ್ಲಿ ಇರುವಷ್ಟು ಬೇರೆ ಎಲ್ಲಿಯೂ ಇಲ್ಲ. ಅದರಲ್ಲಿಯೂ ಅರೇಬಿಯನ್ ಕಂಟ್ರೀಸಲ್ಲಿ ಎಲ್ಲಿ ಹೋದರೂ ಬಹುಶಃ ತುಳು ಮಾತಾಡುವವರು ಸಿಗ್ತಾರೆ ಅಂತೇಳಿ ನನಗೆ ಬಹಳಷ್ಟು ಜನ ಹೇಳಿದರು. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕ್ರಿಯಾಶೀಲರು, ವಿದ್ಯಾವಂತರು ಹೇಳ್ತೇವೆ, ಬುದ್ಧಿವಂತರು ಹೇಳ್ತೇವೆ, ಅದರ ಒಟ್ಟಿಗೆ ಪ್ರಜ್ಞಾವಂತರು. ಎಲ್ಲಿ ಅವಕಾಶ ಇದೆ ಅದನ್ನು ತಕ್ಷಣ ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಆ ನಿಯತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿಗಿದೆ, ಆ ಜನರಿಗಿದೆ. ಆ ರೀತಿಯಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪೆಕ್ಯುಲಾರಿಟಿಯನ್ನು ಪಡ್ಕೊಂಡಿದೆ. ಎಲ್ಲದರಲ್ಲಿ ಇದೆ. ಉದ್ಯಮದಲ್ಲಿ ಇರಬಹುದು, ಉದ್ಯೋಗದಲ್ಲಿ ಇರಬಹುದು, ಎರಡಲ್ಲಿ ಇದೆ. ಆ ರೀತಿಯಾಗಿ ಇವತ್ತು ನಮ್ಮ ಯುವತಿಯರು ಬಹಳಷ್ಟು ನಮ್ಮ ಊರಲ್ಲೇ ವಿದ್ಯೆಯನ್ನು ಪಡೆದು ಇನ್ನು ಉನ್ನತ ಶಿಕ್ಷಣಕ್ಕೆ, ಇನ್ನು ಯಾವುದೋ ವಿದೇಶಕ್ಕೆ ಹೋಗುವಂಥ ಸಂದರ್ಭ, ಇನ್ನು ಯಾವುದೋ ತಾಂತ್ರಿಕ ಶಿಕ್ಷಣದ ಒಟ್ಟಿಗೆ
ಇದು ಯಾವುದೋ ಒಂದು ಉದ್ಯಮಶೀಲತೆಯನ್ನು ಮಾಡಬೇಕು, ಇಲ್ಲ ತಾವು ಇತರರಿಗೆ ಮಾದರಿಯಾಗುವಂಥ ಸ್ವಂತ ಉದ್ಯೋಗವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡುವಾಗ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಆ ಮಾರ್ಗದರ್ಶನವನ್ನು ಕೊಡುವ ಮುಖಾಂತರ ಇವತ್ತು ಬಹಳಷ್ಟು ಜನರನ್ನು ನಾವು ಸ್ವಾವಲಂಬಿಗಳಾಗುವ ಜೊತೆಯಲ್ಲಿ ಅವರು ಇತರರಿಗೆ ಒಂದು ಆದರ್ಶಪ್ರಾಯರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ಆ ಕೆಲಸವನ್ನು ಇವತ್ತು ಬಹುಶಃ ಈ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದೆ. ಅದು ಪುತ್ತೂರಿನಲ್ಲಿ ಬಹುಶಃ ಉಲ್ಲೇಖ ಮಾಡಿದರು ನಮ್ಮ ಮೇಡಮ್ ಫ್ರಾನ್ಸಿಸ್ಕಾ, ಪುತ್ತೂರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಮಂಗಳೂರಿಗೆ ಬರ್ತಾ ಇದ್ರು ಅಂತೇಳಿ. ಮಂಗಳೂರು ಬಿಟ್ಟರೆ ನಮ್ಮ ಎರಡನೇ ರಾಜಧಾನಿ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಪುತ್ತೂರೇ ಮೇಡಮ್. ಪುತ್ತೂರು ಸಬ್ ಡಿವಿಷನ್ 4 ತಾಲೂಕಿನ ಕೇಂದ್ರ ಸ್ಥಾನ. ಮುಂದೆ ಎಲ್ಲಿಯಾದರೂ ರೂರಲ್ ಡಿಸ್ಟ್ರಿಕ್ಟ್ ಆಗಿದ್ರೆ ಅದು ಪುತ್ತೂರೇ ಹೆಡ್ ಕ್ವಾರ್ಟರ್. ಹಾಗೆ ಆ ಪುತ್ತೂರು ಕೇಂದ್ರ ಆದಾಗ ಖಂಡಿತ ಪುತ್ತೂರಿನಿಂದ ಒಂದಷ್ಟು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣದ ಜೊತೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಜೊತೆಯಲ್ಲಿ ತಾವು ಉದ್ಯಮಶೀಲರಾಗಿಯೂ ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೆ ತಾವು ಕೈ ಜೋಡಿಸಿದ್ದೀರಾ, ಅದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಕೂತಲ್ಲೇ ಯೋಚನೆ ಮಾಡಿದ್ದೆ, ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಒಂದು ಮದುವೆ ಕಾರ್ಯಕ್ರಮ ಆಗುತ್ತಿದ್ದರೆ, ಒಂದು ಶುಭ ಕಾರ್ಯಕ್ರಮ ಆಗುತ್ತಿದ್ದರೆ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಕೊನೆಯ ತನಕ ಎಲ್ಲವನ್ನು ಅವರು ಮಾಡಿ ಚುಕ್ತವಾಗಿ ಬಿಟ್ಟು ಬಂದವರಿಗೆ ಒಂದು ಒಳ್ಳೆಯ ಆತಿಥ್ಯವನ್ನು ಕೊಟ್ಟು ಬಹುಶಃ ಸಂತೋಷಪಡಿಸುವ ಖುಷಿಪಡಿಸುವಂಥ ಕೆಲಸವನ್ನು ಈವೆಂಟ್ ಮ್ಯಾನೇಜ್ಮೆಂಟ್ನವರು ಮಾಡ್ತಾರೆ. ಅದೇ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ ಏನೇನು ಮಾಡಬೇಕೋ ಆ ಎಲ್ಲವನ್ನು ಮಾಡಿ ಆ ವಿದ್ಯಾರ್ಥಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳುವ ತನಕ ಆ ಮಕ್ಕಳ ಹೆತ್ತವರು ಸಾರ್ಥಕತೆಯನ್ನು ಪಡ್ಕೊಳ್ಳುವಂಥ ಕೆಲಸ ಬಹುಶಃ ಈ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ಇವತ್ತು ಮಾಡ್ತಾ ಇದೆ. ಅದಕ್ಕೆ ನಾನು ಅಭಿನಂದನೆ ಇನ್ನೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಅವರ ಎಲ್ಲ ಆ ಒಂದು ಚಟುವಟಿಕೆಯನ್ನು ಗಮನಿಸಿದಾಗ ಕೇವಲ ಅವರಿಗೆ ಮಾರ್ಗದರ್ಶನ ಮಾಡೋದು ಮಾತ್ರ ಅಲ್ಲ, ಅವರಿಗೆ ವೀಸಾ ಮಾಡಿಕೊಡುವಂಥದ್ದು, ಯಾವ ದೇಶದಲ್ಲಿ ಯಾವುದನ್ನು ಯಾವ ಹೈಯರ್ ಎಜುಕೇಷನ್ ಕಲ್ತರ ಒಳ್ಳೆಯದು, ಯಾವ ಉದ್ಯೋಗ ನೀವು ಪಡಿಬಹುದು, ಅವನ ಸ್ಕಿಲ್ ಏನು, ಅವನಲ್ಲಿ ಟ್ಯಾಲೆಂಟ್ ಏನು, ಇದನ್ನೆಲ್ಲ ತಿಳ್ಕೊಂಡು ಅವನನ್ನು ಆ ರೀತಿಯಾಗಿ ಬೆಳೆಸುವಂಥ ಕೆಲಸ ಬಹುಶಃ ಅವರ ಬ್ರೋಷರ್ ನೋಡುವಾಗ ನಾನು ತಿಳ್ಕೊಂಡೆ. ಒಟ್ಟು ಇಂಥ ಒಂದು ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನಮ್ಮ ನೆಟ್ವರ್ಕ್ ಪುತ್ತೂರಿನಲ್ಲಿಯೂ ಆ ನೆಟ್ವರ್ಕ್ ಆರಂಭ ಆಗಿದೆ. ಆ ನೆಟ್ವರ್ಕ್ ಇನ್ನೂ ಆಳಕ್ಕೆ ಹೋಗಬೇಕು. ಆಳಕ್ಕೆ ಹೋಗಬೇಕಿದ್ರೆ ಪುತ್ತೂರಿನ ಜನತೆಯ ಸಹಕಾರ ಬೇಕು. ಪುತ್ತೂರಿನಲ್ಲಿರುವಂಥ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ತಮ್ಮ ಮಕ್ಕಳಿಗೆ ಆ ಒಂದು ಹೈಯರ್ ಎಜುಕೇಷನ್ನ ಬಗ್ಗೆ ಗೈಡೆನ್ಸ್ ಇರ್ಬೋದು, ಆ ಉದ್ಯೋಗದ ಬಗ್ಗೆ ಮಾಹಿತಿ ಇರ್ಬೋದು, ಈ ಎಲ್ಲವನ್ನು ಈ ಒಂದು ಸಂಸ್ಥೆಯಿಂದ ಪಡ್ಕೊಳ್ಳುವಂಥ ಕೆಲಸ ಆಗಲಿ. ಅದರಲ್ಲಿ ಇವತ್ತು ನಮ್ಮದು ಕಾಂಪಿಟೇಟಿವ್ ವರ್ಲ್ಡ್ ವಿದ್ಯೆಯಲ್ಲಂತೂ ಭಾಳಷ್ಟು ಸ್ಪರ್ಧೆ ಇದೆ. ನಮ್ಮೆಲ್ಲ ಮಕ್ಕಳು ಇವತ್ತು ಡಿಸ್ಟಿಂಕ್ಷನಿಂದ ಮೇಲೆ ಪಾಸ್ ಆಗುವವರು, ಫಸ್ಟ್ ಕ್ಲಾಸಿಗಿಂತ ಕೆಳಗೆ ಮಕ್ಕಳು ಇಲ್ಲ. ಇಂಥ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಡಾರ್ವಿನ್ ಒಂದು ವಿಕಾಸವಾದ ಇದೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತೇಳಿ. ಆ ಬದುಕುವಂಥದ್ದೇ ಇವತ್ತು ಭಾರಿ ಕಷ್ಟದಲ್ಲಿ ಅಂತೇಳಿ ಆ ಬದುಕಲಿಕ್ಕೆ ಒಂದಷ್ಟು ಹೋರಾಟವನ್ನು ಮಾಡಬೇಕು. ಆ ಹೋರಾಟದಲ್ಲಿ ಯಶಸ್ಸಾಗುವಂಥ ಕೆಲಸವನ್ನು ತಾವೆಲ್ಲ ಕೂತವರು ಇನ್ನು ಬರುವವರು ಮಾಡಿ ಒಟ್ಟು ಭಾರತದ ಭವಿಷ್ಯವನ್ನು ಮತ್ತೊಮ್ಮೆ ಜಗತ್ತಲ್ಲಿ ಬರೆಯುವಂಥ ಕೆಲಸ ತಾವೆಲ್ಲ ಮಾಡಬೇಕು. ಪುತ್ತೂರು ನಗರಿ ಮುತ್ತಿನ ನಗರಿ ಅಂತ ಹೇಳ್ತೇವೆ ನಾವು. ವಿಶೇಷವಾಗಿ ಈ ಒಂದು ಊರಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಮಾತ್ರವಲ್ಲ, ಮಕ್ಕಳ ಜೀವನೋಪಾಯಕ್ಕೆ ತಕ್ಕುದಾದ ಒಂದು ವೇದಿಕೆಯನ್ನು ಕಲ್ಪಿಸಿ ಕೊಟ್ಟವರ ವಿಸ್ಡಮ್. ಆದ್ದರಿಂದ ಈ ಸಂಸ್ಥೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ನಮ್ಮ ಮಕ್ಕಳು BCom BSc BA ಆದ್ಮೇಲೆ ಕೇಳುವಂತ ಒಂದು ಪ್ರಶ್ನೆ ಇದೆ, ಎಲ್ಲಿ ಜಾಸ್ತಿ ಹಣ ಮಾಡಲಿಕ್ಕೆ ಆಗ್ತದೆ ಅಂತ ಅಲ್ಲ.
ಅವರಿಗೆ ಮಾರ್ಕ್ಸ್ ಬಂದಿದೆ, ಅವರು ಪಾಸ್ ಆಗಿದ್ದಾರೆ, ಅದಲ್ಲ, ಎಲ್ಲಿ ಜೀವನೋಪಾಯ ಎಲ್ಲಿ ಸಾಧ್ಯ ಉಂಟು ಅಂತ. ಅದು ಎಲ್ಲರ ಟೆನ್ಷನ್, ಮಕ್ಕಳ ಟೆನ್ಷನ್ ಮಾತ್ರ ಅಲ್ಲ, ಅದು ಪೇರೆಂಟ್ಸ್ಗಳ ಟೆನ್ಷನ್ ಒಂದು, ಮಕ್ಕಳಿಗೆ ಎಲ್ಲಿ ಜಾಬ್ ಸಿಗ್ತದೆ ಅಂತ. ಹೆಚ್ಚಿನ ಮಕ್ಕಳು ಕೇಳುವಂಥದ್ದು ನಾನು UK ಹೋಗುವುದು ಹೇಗೆ, UN ಅಥವಾ ನಾನು ಕೆನಡಾಕ್ಕೆ ಹೋಗುವುದು ಹೇಗೆ, ಜರ್ಮನಿಗೆ ಹೋಗುವುದು ಹೇಗೆ ಅಂತ ಕೇಳುವಂಥ ಒಂದು ಪ್ರಶ್ನೆ ಇದೆ. ಮಕ್ಕಳಿಗೊಂದು ಆಸೆ ಇದೆ, ನಾನು ಕೂಡ ಇತರ ಜೊತೆ ಹಣ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಈ ಸದುಪಯೋಗಕ್ಕೆ ಮಕ್ಕಳು ಹೆಚ್ಚಾಗಿ ಬೆಂಗಳೂರು, ಮಂಗಳೂರು ಆ ಕಡೆ ಹೋಗ್ಬೇಕಿತ್ತು. ಇನ್ನು ಮುಂದೆ ಅಲ್ಲಿ ಹೋಗುವ ಕೆಲಸ ಇಲ್ಲ, ಯಾಕೆಂದ್ರೆ ನಮ್ಮ ಹತ್ತಿರದಲ್ಲಿ ವಿಸ್ಡಮ್ ಎನ್ನುವ ಇನ್ಸ್ಟಿಟ್ಯೂಟ್ ಬಂದಿದೆ. ಮಕ್ಕಳಿಗೆ ಖಂಡಿತವಾಗಿ ಇದೊಂದು ಬಹಳ ಅತ್ಯದ್ಭುತವಾದ ಒಂದು ಸೇವೆ ಸಿಗುವಂತ ಒಂದು ಸ್ಥಳ. ನಾನು ಓದಿದ ಊರು ಹಾಗೂ ನನ್ನ ಊರು ಕೂಡ ಉಜಿರೆ ಬಳಿ. ನಾನು ಕಲಿತ ಡಿಗ್ರಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್. ಆದರೆ ನನ್ನ ಕರ್ಮಭೂಮಿ ಅಂದರೆ ನಾನು ಕೆಲಸ ಮಾಡೋ ಊರಾಗಿದೆ ಪುತ್ತೂರು. ಪುತ್ತೂರಲ್ಲಿ ನನ್ನ ಬ್ಯಾಚ್ ಮೇಟ್ಗಳು ನಾವು 4 ಜನ ಇದ್ದೇವೆ. ಒಂದು ನಾನು ಸಂತ ಫಿಲೋಮಿನಾ ಕಾಲೇಜಲ್ಲಿ ಇದ್ದರೆ, ಸಂಪತ್ ಪಕ್ಕಳರವರು ಅಕ್ಷಯ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾರೆ. ನನ್ನ ಇನ್ನೊಬ್ಬ ಬ್ಯಾಚ್ ಮೇಟ್ ಅಂಬಿಕಾ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಾರೆ. ನನ್ನ ಇನ್ನೊಬ್ಬ ಬ್ಯಾಚ್ ಮೇಟ್ ಶ್ರೀ ದಾಮೋದರ ದೊಂಡೋಳಿ ಸುದ್ದಿಯಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. SDM ಕಾಲೇಜಿನ ಕಲಿತ ನಾವು 4 ಜನ ಇವತ್ತು ಪುತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಾನು ಯಾಕೆ ಈ ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿದರೆ, ಜೀವನದಲ್ಲಿ ನಮಗೆ ಜೀವನ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ಜಾಗಕ್ಕೆ ಕೊಂಡೊಯ್ಯುತ್ತಾ ಹೋಗ್ತದೆ. ಅದು ನಮ್ಮ ಕರ್ಮಭೂಮಿ. ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ನಾವು ಒಳ್ಳೆಯದು ಮಾಡುವಂಥದ್ದು. ದಕ್ಷಿಣ ಕನ್ನಡ ಜನತೆಯ ಬಗ್ಗೆ ಶ್ರೀ ಸಂಜೀವ್ ಮಠಂದಿರ್ ಅವರು ಹೇಳಿದರು, ಎಲ್ಲಿ ಹೋದರೂ ಕೂಡ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾಷೆಯನ್ನು ನಾವು ಬಿಡುವುದಿಲ್ಲ. ಖಂಡಿತವಾಗಿ ನೀವು UK ಹೋಗಿ ಅಥವಾ ಬೇರೆ ಯಾವ ದೇಶಗಳಿಗೆ ಹೋದರೂ ಕೂಡ ಅವರು ನಮ್ಮ ಊರಿನವರು ಅಂತ ಗೊತ್ತಾಗ್ತದೆ. ಆ ಒಂದು ಸಂಸ್ಕೃತಿಯನ್ನು ನಾವು ಇಟ್ಕೊಳ್ತೇವೆ ನಾವು ಯಾವ ದೇಶಕ್ಕೆ ಕೂಡ ಹೋದ್ರು. ನಮ್ಮ ದೇಶದ ಬಹಳಷ್ಟು ಮಂದಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿದ್ದಾರೆ. ಕಳೆದ ವರ್ಷ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆಗುವ ಸಂದರ್ಭದಲ್ಲಿ ನನಗೆ ಅವತ್ತೇ ಗೊತ್ತಾಗಿದ್ದು, ಯುಕ್ರೇನಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಭಾರತದಿಂದ ಹೋಗ್ತಾರೆ ಅಂತ. ಸ್ಪೆಷಲಿ ಈ MBBS ಸೀಟ್ ಮಾಡುವ, MBBS ಕಲೀಲಿಕ್ಕೆ ಸಾವಿರಾರು ಮಕ್ಕಳು. ಅವತ್ತೇ ನನಗೆ ಗೊತ್ತಾಗಿದ್ದು, ಯುಕ್ರೇನ್ ಒಂದು ಸಣ್ಣ ದೇಶದಲ್ಲಿ ಎಷ್ಟೋ ಭಾರತೀಯರು ಕೆಲಸ ಮಾಡ್ತಿದ್ದಾರೆ ಅಥವಾ ದುಡಿತಿದ್ದಾರೆ, ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ಯುಕ್ರೇನ್ ಮಾತ್ರವಲ್ಲ, ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಪಾಲು ಬಹಳಷ್ಟಿದೆ. ಆದ್ದರಿಂದ ವಿಸ್ಡಮ್ ಸಂಸ್ಥೆ ಇಂತಹ ಒಂದು ಅವಕಾಶವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದೆ. ಇದು ವಿದೇಶಗಳಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಶಿಕ್ಷಣ ಪಡೆಯುವಂಥ ಅವಕಾಶವನ್ನು ಅವರು ಖಂಡಿತ ಮಾಡ್ತಾರೆ. ಅವರು ಅದನ್ನು ಹೇಳಿದ್ದಾರೆ, ನಾನು ಕೇಳಿದೆ ಅವರ ಹತ್ರ, ಇದು ಇಂಟರ್ನ್ಯಾಷನಲ್ಗೆ ಮಾತ್ರ ಸೀಮಿತವಾದ, ನ್ಯಾಷನಲ್ಗೆ ಮಾತ್ರ. ಅವರು ಹೇಳಿದರು, ಇಂಟರ್ನ್ಯಾಷನಲ್ ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳು ಇವೆ, ಖಂಡಿತವಾಗಿ ಅಲ್ಲಿ ಕೂಡ ಅವಕಾಶ ಮಾಡುವಂಥ ಒಂದು ಸದಾವಕಾಶ ಒದಗಿ ಬಂದಿದೆ. ಜೀವನದಲ್ಲಿ ಎಲ್ಲರಿಗೂ ಕೂಡ ಸಕ್ಸಸ್ ಕಂಡುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ. ಈಗ ವಿದೇಶಕ್ಕೆ ಹೋಗಲಿಕ್ಕೆ ಎಷ್ಟು ಹಣ ಬೇಕು ಅಂತ ಇದನ್ನು ವ್ಯವಸ್ಥೆ ಮಾಡುವವರಿಗೆ ಗೊತ್ತಿದೆ. ಮಾತ್ರವಲ್ಲ, ಕೆಲವಷ್ಟು ಮಂದಿ ಈ ದೇಶದಲ್ಲಿ ಇದ್ದುಕೊಂಡು, ನಮ್ಮ ಕರ್ಮಭೂಮಿಯಲ್ಲಿ ಇದ್ದುಕೊಂಡು ಉದ್ಯೋಗ ಮಾಡುವವರಿದ್ದಾರೆ. ನಮ್ಮ ಕರುಣಾಕರ್ ಸರ್ ಅವರು ಹಾಗೂ ಜಯಂತ್ ನಡುಬೈಲ್ ನಿಮ್ಗೆ ಗೊತ್ತುಂಟು, ಅವರು ಈ ಊರಲ್ಲೇ ಇದ್ದುಕೊಂಡು ಈ ಊರಲ್ಲೇ ಅಭಿವೃದ್ಧಿ ಮಾಡಿ ಉದ್ಯೋಗ ಮಾಡಿಕೊಂಡವರಿದ್ದಾರೆ. ಅಂತಹ ಅವಕಾಶ ಬೇರೆಯವರಿಗೆ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಇರಬಹುದು. ಅಂಥ ಅವಕಾಶ ಇಲ್ಲದವರು, ಅಥವಾ ನಾನು ಬೇರೆ ಕಡೆ ಹೋಗಿ ಉದ್ಯೋಗವನ್ನು ಅರಸ್ತೇನೆ, ಜೀವನೋಪಾಯವನ್ನು ಕಂಡುಕೊಳ್ಳುತ್ತೇನೆ ಎನ್ನುವವರು ಇಂತಹ ವಿಸ್ಡಮ್ ಇನ್ಸ್ಟಿಟ್ಯೂಟಿಗೆ ಸೇರಿ ಒಂದು ಜೀವನೋಪಾಯಕ್ಕೆ ಶಿಕ್ಷಣ ವ್ಯಾಪ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಸದಾವಕಾಶ. ಆದ್ದರಿಂದ ನಾನು ಇವರನ್ನು ಅಭಿನಂದಿಸುತ್ತೇನೆ. ವಿಶೇಷವಾಗಿ ಈ ಸಂಸ್ಥೆಗೆ ಎಲ್ಲ ವಿದ್ಯಾಸಂಸ್ಥೆಗಳು ಸಹಕಾರವನ್ನು ಅವರು ಕೋರಿದ್ದಾರೆ. ಖಂಡಿತವಾಗಿ ನಮ್ಮ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಕೂಡ ತಮಗೆ ಅವಕಾಶವನ್ನು ನೀಡ್ತೇವೆ, ತಾವು ಬರ್ಬೋದು, ಮಕ್ಕಳ ಹತ್ರ ಮಾತಾಡ್ಬೋದು. ನಮ್ಮ ಮಕ್ಕಳಿಗೆ ಕೂಡ ನಾವು ಹೇಳ್ತೇವೆ ಇಂಥ ಒಂದು ಸಂಸ್ಥೆ ಇದೆ ಅಂತ. ಖಂಡಿತವಾಗಿ ನಮಗೆ ಒಂದು ಹೆಮ್ಮೆ. ಈ ರೋಡು ಇನ್ನು ಕೆಲವೇ ಸಮಯದಲ್ಲಿ ಸ್ಮಾರ್ಟ್ ರೋಡ್ ಆಗಲಿಕ್ಕೆ ಇದೆ ಅಂತ ಒಂದು ಪ್ರಪೋಸಲ್ ಇದೆ. ಖಂಡಿತವಾಗಿ ಈ ಸ್ಮಾರ್ಟ್ ರೋಡಲ್ಲಿ ವಿಸ್ಡಮ್ ಸ್ಮಾರ್ಟ್ ಆಗಿ ಇರಲಿ ಅಂತ ನಾನು ಆಶಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು. ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಬಹಳ ಹೆಮ್ಮೆ ಎನಿಸಿದೆ. ಕಾರಣ, ಸಮಾಜ ಯಾವುದನ್ನು ಕಾತುರದಿಂದ ಕಾಯುತ್ತಿತ್ತೋ ಅಂತಹ ಒಂದು ಸಂಸ್ಥೆ ಇಂದು ಅತ್ಯಂತ ವ್ಯವಸ್ಥೆ ರೀತಿಯಲ್ಲಿ ಗೌರವಾನ್ವಿತ ಜಯಂತರವರ ಆ ಒಂದು ಬಳಗದವರಿಂದ ಇವತ್ತು
ಆ ಒಂದು ಇಂದಿಲ್ಲಿ ಉಣಬಡಿಸುತ್ತಿರುವುದು ಬಹಳ ಸಂತೃಪ್ತಿ ತಂದಿದೆ. ಮನುಷ್ಯ ಜೀವನ ಕೆಲವೇ ದಶಕಗಳೇ ಸೀಮಿತವಾದರೂ ಆ ಜೀವನದ ರಹಸ್ಯ ಇನ್ನೂ ಕೌತುಕವಾಗಿದೆ. ಇಂದಿನ ಈ ಜೀವನದಲ್ಲಿ ಯಶಸ್ಸೇ ಜ್ಞಾನ ಎಂಬ ಆಯುಧದ ಅವಲಂಬನೆಯಿಂದಾಗಿದೆ. ವಿದ್ಯೆಯ ಹಿಡಿತ ಮನುಷ್ಯನನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬಹುದು. ಇಂದು ಆಧುನಿಕ ಜಗತ್ತು, ಈ ಜಗತ್ತಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವುದಾದರೆ ನಾವು ಬಹಳಷ್ಟು ಈಗ ಹೇಳಿದಾಗೆ ಉದ್ಯೋಗವನ್ನು ಗಳಿಸಿಕೊಳ್ಳಲಿಕ್ಕೆ ಬಹಳಷ್ಟು ಟೆಕ್ನಿಕಲ್ನಲ್ಲಿ ಮುಂದುವರಿದಂತಹ ಜಗತ್ತಿನ ನಾನಾ ದೇಶಗಳಿಗೆ ನಾವು ಹೋಗಿ ಕಳೀತಾ ಇದ್ದೇವೆ. ಆದರೆ ನಮಗೆ ವಿದ್ಯೆ ಇದೆ, ಪದವಿ ಇದೆ, ಆ ಪದವಿಗೆ ಅರ್ಹವಾದಂತಹ ಒಂದು ಉದ್ಯೋಗ ಸಿಗುತ್ತಿಲ್ಲ. ಆದ್ದರಿಂದ ಈಗ ಜಗತ್ತೇ ಬದಲಾಗಿದೆ. ಉದ್ಯೋಗದಲ್ಲಿ ಪ್ರಾವೀಣ್ಯತೆ ಗಳಿಸಿದಾಗ ಕ್ಯಾಂಪಸ್ಸಿನಲ್ಲಿ ಉದ್ಯೋಗ ಆತನನ್ನು ಹುಡುಕಿಕೊಂಡು ಬರುತ್ತದೆ. ಹಲವಾರು ಕಂಪನಿಗಳು ಈ ಉನ್ನತ ಹುದ್ದೆ ಗಳಿಸಿದ ಆ ಮಾನದಂಡದಲ್ಲಿ ಆತನ ಸ್ಕೇಲ್ ಮಾಡಿ ಉತ್ತಮ ಬದುಕನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ. ಕೈ ತುಂಬ ಸಂಬಳ, ಅದೇ ರೀತಿಯಲ್ಲಿ ಒಂದು ಗೌರವ, ಆ ಉನ್ನತ ವಿದ್ಯೆಗೆ ಒಂದು ಗೌರವ ಇದ್ದೇ ಇದೆ. ಆ ಮೂಲಕ ಅದರಲ್ಲಿ ದೊರಕುವಂತಹ ಉದ್ಯೋಗ ಯಶಸ್ವಿ ಜೀವನಕ್ಕೆ ಅದು ಒಂದು ಪ್ರಮುಖ ಅಂಶ ಎಂದು ಹೇಳಲು ನಾನು ಬಯಸುತ್ತೇನೆ. ಅದೇ ರೀತಿಯಲ್ಲಿ ನಾವು ಈಗ ನಮ್ಮ ಈ ಪಕ್ಕದ ಸಂಪ್ಯದಲ್ಲಿ ಅಕ್ಷಯ ಕಾಲೇಜಿ ಬಹಳಷ್ಟು ಒಂದು ಸಾಧನೆಯನ್ನು ಮಾಡಿ ತೋರಿಸುತ್ತಿರುವಂಥದ್ದು. ಆ ಬಗ್ಗೆ ನಾನು ಹೇಳಲೇಬೇಕಾಗುತ್ತದೆ. ಕೆಲವು ವರ್ಷಗಳಲ್ಲಿ ಪ್ರಾರಂಭವಾದಂತಹ ಕಾಲೇಜು ಹಲವು ಜನರಿಗೆ ಉದ್ಯೋಗವನ್ನು ನೀಡಿ ಅದು ಒಂದು ಸಮಾಜದ ಬೆಳಕೆನಿಸಿದೆ. ಅದೇ ರೀತಿಯಲ್ಲಿ ಇಂದು ಇದಕ್ಕೆ ಪ್ರೇರಕ ಶಕ್ತಿಯಾದ ಜಯಂತರವರು ಉದ್ಯೋಗದಲ್ಲಿ ಸಹ ಸಾಧನೆ ಮಾಡಿ ಹಲವು ಜನರಿಗೆ ಉದ್ಯೋಗ ಕೊಟ್ಟು ಅದರಲ್ಲಿ ಅವರ ಬದುಕಿಗೆ ದೀಪವಾಗಿರುವಂತಹ ಜಯಂತರವರು ಈ ಒಂದು ಸಂಸ್ಥೆಯನ್ನು ಸಹ ಹುಟ್ಟು ಹಾಕಿದ್ದಾರೆ. ಖಂಡಿತವಾಗಿಯೂ ಅವರು ಯಾವುದು ಮುಟ್ಟಿದರೂ ಅದು ಯಶಸ್ಸನ್ನು ಕಾಣುತ್ತದೆ, ಅದಕ್ಕೆ ಯಶಸ್ಸು ಬಂದಿದೆ. ಈ ನಿಟ್ಟಿನಲ್ಲಿ ಇದು ಪ್ರಾರಂಭದಲ್ಲಿ ನಾವು ನೋಡುವಾಗ ಅದರ ಒಂದು ವ್ಯವಸ್ಥೆ ನೋಡುವಾಗ ಖಂಡಿತ ಇದರಲ್ಲಿ ಸಹ ಅವರು ಯಶಸ್ಸುಗೊಳ್ಳುತ್ತಾರೆ. ಇನ್ನೂ ಹೆಚ್ಚಿನ ಮತ್ತಷ್ಟು ವಿದ್ಯಾಲಯವನ್ನು ರೂಪಿಸಿ ಅವರಿಂದಾಗಿ ಈ ಒಂದು ಉನ್ನತ ವಿದ್ಯೆಯನ್ನು ಪಡ್ಕೊಂಡ ಎಲ್ಲ ಮುಂದಿನ ಪೀಳಿಗೆಗೆ ಒಂದು ಉದ್ಯಮ ಹುದ್ದೆ ಸಿಗಲಿ. ಅದೇ ರೀತಿಯಲ್ಲಿ ಅವರ ಈ ಒಂದು ವಿಸ್ಡಮ್ ಇನ್ಕ್ಯುಬೇಷನ್ ಕಾರ್ಯಕ್ರಮವು ಮುಂದಿನ ಪೀಳಿಗೆಗೆ ಉಪಯೋಗವಾಗಲಿ, ಅವರ ಬದುಕು ಉಜ್ವಲವಾಗಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ನಮ್ಮ ಮಕ್ಕಳೆಲ್ಲ ತುಂಬಾ ಬ್ರೈಟ್ ಆಗಿರ್ತಾರೆ. ಎಲ್ಲಿ ತನಕ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದು ಕ್ವಶನ್ ಕೇಳಿದ ಕೂಡಲೇ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳೋರಿಲ್ಲ. ಗೊತ್ತಿಲ್ಲದಿದ್ರು ಕೂಡ ವಿದಿನ್ 5 ನಿಮಿಷದಲ್ಲಿ ನಾನು ಪ್ರಿಪೇರ್ ಆಗಿ ಬಂದು ನನಗೆ ಆನ್ಸರ್ ಹೇಳಿ ತಿರ್ಗ ನನಗೆ ಕ್ವಶನ್ ಮಾಡುವಂತ ಮಕ್ಕಳಿದ್ದಾರೆ. ಹಾಗಿರುವಾಗ ನಾವು ಇದೇ ಇನ್ಸ್ಟಿಟ್ಯೂಷನ್ ತರ ನಾವೊಂದು 4 ಜನ ಸೇರಿ ಒಂದು ಪ್ರೇರಣಾ ಅಂತ ಹೇಳುವ ಇನ್ಸ್ಟಿಟ್ಯೂಷನ್ ಅನ್ನು ಪ್ರಾರಂಭ ಮಾಡಿದ ಉದ್ದೇಶ ಇಷ್ಟೇ. ನಮ್ಮ ಮಾಜಿ ಶಾಸಕರಾದ ಸಂಜೀವ ಮಟ್ಟವರ ಪ್ರೇರಣೆ, ನೀವೊಂದು ಈ ತರ ಮಾಡಬೇಕು, ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುವ ಕಾರಣ ನಾವೊಂದು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದಷ್ಟು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಸೆಮಿನಾರ್ ಕೊಡುವಂತ ವ್ಯವಸ್ಥೆ ಮಾಡುವಾಗ ಒಂದು 100 ಮಕ್ಕಳಲ್ಲಿ ಒಂದು 20 ಮಕ್ಕಳು ಅದಕ್ಕೆ ಬೇಕಾದ ವ್ಯವಸ್ಥೆ ಆನ್ಸರ್ ಕೊಟ್ಟರು. ಆದ್ರೆ 80 ಮಕ್ಕಳು ಬ್ಲ್ಯಾಂಕ್ ಆಗಿದ್ರು. ಆ ಬ್ಲ್ಯಾಂಕ್ ಆಗಿದ್ದ ಮಕ್ಕಳಿಗೆ ಇನ್ನು ಏನಾದ್ರೂ ವ್ಯವಸ್ಥೆ ಆಗ್ಬೇಕಂತ ಹೇಳುವ ದೃಷ್ಟಿಯಿಂದ ನಾವು ಪ್ರೇರಣಾ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೆವು. ಅದರ ನಂತರ ಒಂದು 2 ವರ್ಷದಲ್ಲಿ ಒಂದು 6,000 ಮಕ್ಕಳಿಗೆ ನಾವು ಮಾರ್ಗದರ್ಶನ ನೀಡಿದ್ದೇವೆ. ಅದರಲ್ಲಿ ಒಂದು 1,500 ಮಕ್ಕಳು ನಮ್ಮ ಹತ್ತಿರ ತಿರ್ಗ ಅವರ ಹೆಲ್ಪ್ ಕೇಳಿಕೊಂಡು ಬಂದಂತವರು ಇದ್ದಾರೆ. ಇದು ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಇವತ್ತು ಮಕ್ಕಳಿಗೆ ಒಂದು ವಿಷನ್ ಉಂಟು, ಆದ್ರೆ ಕ್ಲಿಯರ್ ಆದ ವಿಷನ್ ಇಲ್ಲ. ಆ ಕ್ಲಿಯರ್ ಆದ ವಿಷನ್ ಬೇಕಿದ್ರೆ ಇವತ್ತು ನಿಮ್ಮಂತ ಈ
ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಅಂತ ಈ ಸಂಸ್ಥೆ ಬಂದ್ರೆ ಆ ಮಕ್ಕಳಿಗೆ ಕ್ಲಿಯರ್ ಆದ ವಿಷನ್ ಸಿಗ್ತದೆ ಅಂತ ಹೇಳೋದು ನಮ್ದು ಭಾವನೆ. ಇವತ್ತು ನಾನು ಹೇಳ್ತಿದ್ರೆ ನನ್ನ ಮಗಳು ಒಂದು ನೀಟಿಗೆ ಪ್ರಿಪೇರ್ ಆಗಿದ್ರು ಆಗಲಿಲ್ಲ, ಹಾಗಾಗಿ BE ಈಗ ಮಾಡ್ತಾ ಇದ್ದಾಳೆ. ಅವಳ ಪ್ರಥಮ ಆಪ್ಷನ್ ಅಂತ ಹೇಳಿ ಪಾಪ ನಾನು BE ಆದ ಕೂಡಲೇ ನನಗೆ ಅಬ್ರಾಡ್ಗೆ ನೀವು ಕಳಿಸ್ಬೇಕು ಅಂತ ಹೇಳಿ. ಇವತ್ತು ನಿಮ್ಮ ಸಂಸ್ಥೆಗೆ ನನ್ನ ಮಗಳು ಕೂಡ ನಾಳೆ ಬರುವಂತ ಒಂದು ವ್ಯವಸ್ಥೆ ಆಗೇ ಆಗ್ತದೆ ಅಂತ ಹೇಳುವ ಒಂದು ವಿಶ್ವಾಸ ನನ್ನಲ್ಲಿ ಇದೆ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಜೊತೆ ಪ್ರೇರಣಾ ಸಂಸ್ಥೆ ಸದಾ ಇದ್ದುಕೊಂಡು ನಿಮ್ಮನ್ನು ಭೇಟಿಯಾಗಿ ಮಾತಾಡಿಕೊಂಡು ನಮ್ಮಿಂದ ಏನಾಗಬೇಕು ಆ ವ್ಯವಸ್ಥೆಗಳನ್ನೆಲ್ಲ ನಾವು ಜೊತೆ ಸೇರಿ ನಿಮ್ಮ ಜೊತೆ ಇರ್ತೇವೆ. ಅದ್ರ ಜೊತೆಗೆ ನಾವು ಅಕ್ಷಯ್ ಜೈನ್ ಸರ್ ಅವರು ನಮ್ಮ ಜೊತೆ ಇದ್ರೆ ಅವರು ನಮಗೆ ನಮ್ಮ ಪ್ರೇರಣಕ್ಕೆ ಕೂಡ ತುಂಬಾ ಸಪೋರ್ಟ್ ಮಾಡಿದವರು. ಇವತ್ತಿಗೂ ಕೂಡ ಅವರು ಏನಾಗ್ತಾ ಉಂಟು ಏನಂತ ಹೇಳಿ ಅವ್ರು ಬಂದು ನಮ್ಮಲ್ಲಿ ಅವರ ಸಲಹೆಯನ್ನು ನೀಡ್ತಾ ಇದ್ದಾರೆ. ಸಂಜಯ್ ಸರ್ ಕೂಡ ಅಷ್ಟೇ, ಅವರು ಇವತ್ತು ಉದ್ಘಾಟನೆ ಮಾಡಿ ಹೋದ ಕೂಡ ಅವ್ರಿಗೆ ಅವರ ಕೆಲಸ ಮುಗೀತಂತ ತಿಳ್ಕೊಳ್ಳೋದಿಲ್ಲ. ತಿರ್ಗಾ ನಿಮ್ಮನ್ನು ಸಿಕ್ಕಿದಾಗ ಇಡೀ ಅದರ ಬಗ್ಗೆ ಕೇಳಿಕೊಂಡು ಏನಾಯ್ತು ನಮ್ಮಿಂದ ಏನಾಗ್ಬೇಕು ಅಂತ ಹೇಳಿ. ನಾವು ಇವತ್ತು ಮಾಜಿ ಅಂತ ಹೇಳಿದ್ರು ಕೂಡ ನಮ್ಮ ಬಾಯಲ್ಲಿ ಬರೋದು ಅವರು ನಮ್ಮ ಶಾಸಕರಂತಲೇ ಈಗಲೂ ಬರೋದು. ಇವತ್ತು ಅವರ ಮನೆಗೆ ಹೋದ್ರು ಕೂಡ ಒಂದು ಬೆಳಿಗ್ಗೆ 100 ಜನ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರ ಕೆಲಸ ಅವ್ರು ಮಾಡಿದಂತ ಕೆಲಸಗಳ ಬಗ್ಗೆ. ಹಾಗಾಗಿ ಇವತ್ತು ಇಲ್ಲಿ ವೇದಿಕೆಯಲ್ಲಿ ಇದ್ದವರೆಲ್ಲ ನಿಮ್ ಜೊತೆ ಇದ್ದೇವೆ ಅಂತ ಹೇಳುತ್ತಾ ನಿಮಗೆ ಮುಂದಿನ ದಿವಸದಲ್ಲಿ ಶುಭವಾಗಲಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ನಿಲ್ಲಿಸ್ತೇನೆ. ಇನ್ನು ಎನ್ನ ಬಿಲ್ಡಿಂಗ್ ಇಡೆ ಒಂದೊಂದು ವಿಸ್ಡಮ್ ಸಂಸ್ಥೆ ಪ್ರಾರಂಭ ಆತನು ಅವು ಈಗ ಭಾರಿ ಒಂದು ಕುಸಿತ ಒಂದು ವಿಷಯ ಒಂದು ಅಂಚೆನಿ ಈ ಸಂಸ್ಥೆ ಭಾರಿ ಮಲ್ಲೆವಾಡು ಪಂಡದ ಏನೊಂಜಿ ಮಲ್ತೊಂದು ಬುಕ್ಕ ಏತೋ ಮಸ್ತ್ ಜೋಕ್ಲಿಗೆ ಈ ವಿದೇಶ ಹೋಗ್ಬಿನಂಚಿನ ವಿಷಯದ ಬುರ ಗೊತ್ತಿ ಬುಜಿ ಆಂಡ ಮಸ್ತ್ ಜೋಕುಲು ಇತ್ತ ನಮ್ಮ ಭಾರಿ ಜೋಕುಲು ಇತ್ತ ಫಾರಿನ್ ಬತ್ತು ವಿದ್ಯಾಸ ಮಲ್ಪೇರ ಪೋಂದುಲ್ಲೇರು ಅಂಚಿನಿ ಎನ್ನ ಸ್ನೇಹಿತರು ಒಂದು MR ಜಯಣ್ಣ ನಮಗೆ ಒಂದು BE ಮಲ್ತದು ಇತ್ತೆ ಅಲ್ಪ MTech ಮಲ್ತದು ಅಲ್ಲಿ ಎಡ್ಡೆ ಉದ್ಯೋಗಡು ಎಡ್ಡೆ ಸಂಬಳ ಮಾತಾಡು ಅಂಚಿನಿ ಭಾರಿ ಜೋಕುಲು ಪಿದೆಯುಳ್ಳೇರು ಅಂಚಿನಿ ಎನ್ನ ಮಗಲ್ಲ ಹಾಲು ವಿದ್ಯಾಭ್ಯಾಸದು ಕೆನಡಾಗೆ ಹೋತು ಇತ್ತೆ ಅಲ್ಪನೇ ಕೆಲಸ ಅದೇ ಇದೊಂದು ಭಾರಿ ಒಂಜಿ ವಿಸ್ಡಮ್ ಪಂಪನ ಒಂಜಿ ಸಂಸ್ಥೆ ಭಾರಿ ಒಂಜಿ ಎಡ್ಡೆ ಸಂಸ್ಥೆ ಮಾತೆರೆಗಳಂದೆತ್ತು ಪ್ರಯೋಜನ ಆವಡು ಪಂಡದು ಯಾನೊಂದಕ್ಕೆ ಶುಭ ಹಾರೈಸುವಂತೂ ಎನ್ನ ರಡ್ಡು ಪಾತೆರನ್ನು ಉಂಟವೆ. ನಮಸ್ಕಾರ. ನಾನು ಈ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದರ ರೂವಾರಿಯಾದಂತಹ ಜಯಂತ್ ಸರ್ ಅವರಿಗೂ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನನ್ನ ಮಗ ಸಂತ ಫಿಲೋಮಿನಾ ಕಾಲೇಜಲ್ಲಿ ಡಿಗ್ರಿ ಮುಗಿಸಿ ಮುಂದೆ ಏನು ಅಂತ ತುಂಬ ಕನ್ಫ್ಯೂಷನಲ್ಲಿ ಇರುವಾಗ ಅವನಿಗೆ ಕೈ ಹಿಡಿದಿದ್ದೆ ಮುಖ್ಯವಾಗಿ ಗುರು ಸರ್, ಈ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಯ ಗುರು ಸರ್ ಅವರು. ಅವನು ದಿಯಾ ಸಿಸ್ಟಮ್ಸಲ್ಲಿ ವರ್ಕ್ ಮಾಡ್ತಾ ಇದ್ದ. ಆದರೂ ಅವನಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಲ್ಲಿ ಕಳಿಸೋದು ಹೇಗೆ, ಅದರ ಪ್ರೊಸೀಜರ್ಸ್ ಹೇಗೆ, ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ. ಪುತ್ತೂರಿನಲ್ಲಿ ಅಂತಹ ಒಂದು ತರಬೇತಿ ಸಂಸ್ಥೆಗಳು ಇಲ್ಲದ ಕಾರಣ ಮಂಗಳೂರಲ್ಲಿ ತರಬೇತಿಗೆ ಕಳಿಸಬೇಕಾಗಿ ಬಂತು. ಮಕ್ಕಳಿಗೆ ಅದರಿಂದ ತುಂಬ ಟೈಮ್ ವೇಸ್ಟ್ ಆಗ್ತಾ ಇತ್ತು. ದಿವಸಕ್ಕೆ ಒಂದು 4 ಗಂಟೆಯಾದರೂ ಟೈಮ್ ವೇಸ್ಟ್ ಆಗ್ತಾ ಇತ್ತು. ಹೋಗಿ ಬರುವುದು ಒಂದು ಶ್ರಮದಾಯಕ ಕೆಲಸವಾಗ್ತಿತ್ತು. ಆದ್ದರಿಂದ ಈಗ ಪುತ್ತೂರಲ್ಲಿ ಈ ಸಂಸ್ಥೆ ಉದ್ಘಾಟನೆಗೊಂಡ ಕಾರಣ ಇನ್ನು ಮುಂಬರುವ ತುಂಬ ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಅನುಕೂಲವಾಗಲಿದೆ. ಆದ ಕಾರಣ ಈ ಇನ್ಸ್ಟಿಟ್ಯೂಷನ್ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೆದು ತುಂಬ ಮಕ್ಕಳಿಗೆ ದಾರಿದೀಪವಾಗಲಿ ಅಂತ ಆಶಿಸ್ತೇನೆ. ಪ್ರೀತಿ ಪಾತ್ರರಾದ ವಿದ್ಯಾರ್ಥಿಗಳೇ, ಪೋಷಕರೇ ಮತ್ತು ನನಗೆ ಗೊತ್ತಿದೆ ಇವತ್ತು ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೂ ಅವರವರ ಕಮಿಟ್ಮೆಂಟ್ಸ್ ಇದೆ. ನಾನು ಅವ್ರ ಜೊತೆ ಬೆಳಿಗ್ಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಐ ಕುಡ್ ಹಿಯರ್ ದೆಮ್ ಟಾಕಿಂಗ್. 11ವರೆಗೆ ಅಲ್ಲಿ ತಲುಪಬೇಕು, 11:45 ನಾನೊಬ್ಬರಿಗೆ ಪ್ರಾಮಿಸ್ ಮಾಡಿದ್ದೇನೆ ಅಲ್ಲಿ ಬರ್ತೇನಂತ. ನೋ, ಬಟ್ ಅದರಲ್ಲೂ ಸರ್ ಟೈಮ್ ನೋಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ನೀವು ನಮಗೆ ಇವತ್ತು ಟೈಮ್ ಕೊಟ್ಟಿದ್ದೀರಾ, ನಮಗೆ ಶುಭ ಹಾರೈಸಿದ್ದೀರಾ, ನಮ್ಮ ಜೊತೆ ಇದ್ದೇವೆ ಅನ್ನುವ ಭರವಸೆ ಕೊಟ್ಟಿದ್ದೀರಾ. ಎಂಥ ಔದಾರ್ಯ! ಇಷ್ಟು ನಮಗೆ ಜನರಾಸಿಟಿ, ಇಷ್ಟು ಸಪೋರ್ಟ್ ಸಿಕ್ಕಿದ್ರೆ ಖಂಡಿತವಾಗಿ ನಾವು ವಿಸ್ಡಮ್ ಇನ್ಸ್ಟಿಟ್ಯೂಷನ್ಸ್ ನೆಟ್ವರ್ಕನ್ನು ನಾವು ಕನಸು ಕಂಡಿರುವ ಪುತ್ತೂರನ್ನು ನಿಜವಾಗ್ಲೂ ಕಟ್ಬೋದು. ಇವತ್ತು ನಾವು ಪುತ್ತೂರಿಂದ ಯಾವ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಅಂತ ಕೇಳಿದ್ರೆ ನಮ್ಮಲ್ಲಿ ಇರುವಂಥದ್ದು ಶಮಂತು, ಪ್ರಖ್ಯಾತು, ವಿಯೋಲಾ, ಸಿನಾಲ್ ವೇಗಸು, ಸಹನಾ, ಈ ಥರ ಹೆಸರು. ಅದೇ ಮುಂದೆ ನೀವು ಹೆಸರು ಕೇಳಿದ್ರೆ ಬೈ ಚಾನ್ಸ್ ಇನ್ನೊಂದು 2 ವರ್ಷ ಬಿಟ್ಟು ಪುತ್ತೂರಿಂದ ಎಷ್ಟು ಮಕ್ಕಳು ಹೋಗಿದ್ರೆ ಐ ಆಮ್ ಶ್ಯೂರ್ ಮೇ ಬಿ ನಾನೊಂದು ಲಿಸ್ಟ್ ಇಟ್ಕೊಂಡು ಬರಬೇಕಾಗ್ಬೋದು. ಓಕೆ, ಸೊ ಕಳೆದ 5-6 ವರ್ಷಗಳಿಂದ ನಾವು ಸ್ಟೂಡೆಂಟ್ಸನ್ನು ಹೈಯರ್ ಸ್ಟಡೀಸಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಪ್ರೊಸೆಸನ್ನು ಸರ್ ಎಷ್ಟು ಒಳ್ಳೆ ವರ್ಣನೆ ಕೊಟ್ಟರು ಅಂತ ಹೇಳಿದ್ರೆ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಿಗಿನಿಂಗ್ ಟು ದ ಎಂಡ್
ಹೇಗೆ ಒಂದು ಕಾರ್ಯಕ್ರಮವನ್ನು ಕರೆಕ್ಟಾಗಿ ನಿರ್ವಹಿಸಿಕೊಂಡು ಅತ್ಯುತ್ತಮವಾಗಿ ಮಾಡುತ್ತೋ ಅದೇ ರೀತಿಯಲ್ಲಿ ವಿಸ್ಡಮಲ್ಲಿ ಹೈಯರ್ ಎಜುಕೇಷನ್ಗೆ ಇಂಡಿಯಾದಲ್ಲಾಗಲಿ ಅಬ್ರಾಡಲ್ಲಾಗಲಿ ಪ್ರತಿಯೊಂದನ್ನು ಮಾಡಿ ಸ್ಪೆಷಲಿ ಅವರು ಮೇಜರ್ ಫೋಕಸ್ ಇಸ್ ಆನ್ ಗೆಟಿಂಗ್ ಸ್ಕಾಲರ್ಶಿಪ್ಸ್ ಫಾರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾವು ಫೋಕಸ್ ಮಾಡ್ತಾ ಇದ್ದು ರೂರಲ್ ಇನ್ಸ್ಟಿಟ್ಯೂಷನ್ಸನ್ನು, ಎಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಸಪೋರ್ಟ್ ಬೇಕು, ಅಲ್ಲಿ ನಾವು ರೀಚ್ ಆಗಬೇಕು ಅಂತ. ಈ ಶ್ರಮದ ಫಲವೇ ಇವತ್ತು ಪುತ್ತೂರಿನಲ್ಲಿ ಇದೊಂದು ಬ್ರಾಂಚ್ ಓಪನ್ ಆಗಿರುವಂಥದ್ದು. ಇದನ್ನು ಬಿಟ್ಟು ನಾವು ಇನ್ನೇನೇನು ಹೊಸ ಸರ್ವಿಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಅಂತ ನಾನೊಂದು ಆದಷ್ಟು ಕಿರಿದಾಗಿ ಈಗ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಇನ್ನೊಂದು ಸರ್ವಿಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದರ ಹೆಸರು ಪ್ಯಾಕ್ಟ್ ಅಂತ ಹೇಳಿ, ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಸ್. ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಸಲ್ಲಿ ಏನು ಮಾಡ್ತೇವೆ ಅಂತಂದರೆ, ನಮಗೆ ಸುಮಾರು ವಿದ್ಯಾರ್ಥಿಗಳು ಬರುವಾಗ ಒಂದು ಪ್ರಶ್ನೆ ಅವರದ್ದು. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಒಂದು ಸ್ಟೂಡೆಂಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಂಗಳೂರಿನ ಒಂದು ಒಳ್ಳೆ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ರು. ಆ ಮಗು ನಮ್ಮಲ್ಲಿ ಬಂದಾಗ ಹೇಳಿದರು, ಮೇಡಮ್ ನಾನೊಂದು ಟೀಚರ್ನ ಮಗ, PUCಯಲ್ಲಿ ನನಗೆ 90% ಸ್ಕೋರ್ಸ್ ಇತ್ತು, ಇಂಜಿನಿಯರಿಂಗ್ ಮಾಡು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಹೇಳಿ ನಾನು ಇಂಜಿನಿಯರಿಂಗ್ ಮಾಡಿದೆ. ಆದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ನನ್ನ ಪರ್ಸೆಂಟೇಜ್ 55ಗೆ ಬಂದು ನಿಂತಿದೆ. ಈಗ ನನಗೆ ಖಂಡಿತವಾಗಿದೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಸೂಟ್ ಆದವರಲ್ಲ, ನನಗೆ ಇಂಟ್ರೆಸ್ಟ್ ಇದ್ದು ಸ್ಪೋರ್ಟ್ಸ್ ಈವೆಂಟ್ ಮ್ಯಾನೇಜ್ಮೆಂಟು ನಡೆಸಬೇಕು ಅಂತ ಹೇಳಿ. ನಿಮಗೆ ಗೊತ್ತಲ್ವ, ದೊಡ್ಡ ದೊಡ್ಡ ಮ್ಯಾಚ್ಗಳಾಗುವಾಗ, ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಈವೆಂಟ್ಗಳಾಗುವಾಗ ಆ ಪೂರ್ತಿ ಈವೆಂಟ್ನ ನಾನು ಎದುರು ನಿಂತು ಮ್ಯಾನೇಜ್ ಮಾಡಬೇಕು ಅಂತ ನನಗೆ ಆಸೆ ಅಂತ ಹೇಳಿದ್ವಿ. ಚಿಂತೆ ಮಾಡಬೇಡಪ್ಪ, ದಾರಿ ಇದೆ ಅಂತ ಹೇಳಿ ಇವತ್ತು UK ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡಿ ಒಂದು ಅತ್ಯುತ್ತಮವಾದ ಸ್ಪೋರ್ಟ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಮ್ಮೆ ಅನ್ಸಲ್ವಾ ಅಲ್ವಾ? ಸೊ ಇದೇ ಥರ ಎಷ್ಟೊಂದು ಮಕ್ಕಳು ನಮ್ಮಲ್ಲಿ ಬರ್ತಾರೆ. ಸೊ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ಗಳನ್ನು ನಾವು ಯಾಕೆ ನಡೆಸ್ತೀವಿ ಅಂದರೆ, ನಮ್ಮಲ್ಲಿ ಸೈಕಾಲಜಿಸ್ಟ್ಗಳಿದ್ದಾರೆ. ಸ್ಟೂಡೆಂಟಿನ ನಿಜವಾದ ಇಂಟ್ರೆಸ್ಟ್ ಏನು, ಯಾವ ಏರಿಯಾದಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇದೆ, ಯಾವ ಕರಿಯರ್ ತಗೊಂಡ್ರೆ ಅವರು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದನ್ನ ಸೈಂಟಿಫಿಕ್ ಮೆಥಡ್ಸ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡಿ ಆ ಸ್ಟೂಡೆಂಟಿಗೆ ಕರಿಯರ್ ಕೌನ್ಸಿಲಿಂಗ್ ಕೊಡ್ತೇವೆ. ಇದನ್ನು ಬಿಟ್ಟರೆ ನೆಕ್ಸ್ಟ್ ನಮ್ಮದು ಸರ್ವಿಸಸ್ ಇರೋದು ವಿಂಗ್ಸ್ ಅಂತ ಹೇಳಿ. ಇದು ನಮ್ಮದು ಫ್ಲಾಗ್ಶಿಪ್ ಪ್ರೋಗ್ರಾಮು. ವಿಂಗ್ಸ್ ಅಂತ ಹೇಳಿದ್ರೆ ಇದು ಕಾಲೇಜಸ್ಗಳಲ್ಲಿ ನಾವು ಇನ್ಕ್ಯುಬೇಷನ್ ಸೆಂಟರ್ಸನ್ನು ಓಪನ್ ಮಾಡ್ತೇವೆ. ಈ ಇನ್ಕ್ಯುಬೇಷನ್ ಸೆಂಟರ್ಸಲ್ಲಿ ಎಷ್ಟೊಂದು ಸಲ ನಮಗೆ ಸ್ಟೂಡೆಂಟ್ಸ್ ಸಿಗ್ತಾರೆ, ಆಂಟ್ರಪ್ರಿನರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು, ನನ್ನದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಆಯಿತಾ, ನನ್ನದೊಂದು ಹೆಸರು ಗಳಿಸಬೇಕು ನಾನು, ಈ ಥರ ಆಸೆ ಇರೋರು. ಅಂಥ ಸ್ಟೂಡೆಂಟ್ಸ್ಗೆ ಅವರು ಎಲ್ಲೂ ಓಡಾಡಬೇಕಿಲ್ಲ, ಅವರ ಇನ್ಸ್ಟಿಟ್ಯೂಷನ್ಗೆ ನಾವು ಬರ್ತೇವೆ. ಈಗ ಫಾದರ್ ಫಿಲೋಮಿನಾ ಕಾಲೇಜ್ನ ಫಾದರ್ ಸ್ಟಾನಿ ಬಿಂಟು ಎಷ್ಟೊಂದು ಎನ್ಕರೇಜ್ಮೆಂಟ್ ಕೊಟ್ಟರು, ಫಿಲೋಮಿನಾಸ್ಗೆ ಬನ್ನಿ ನಾವು ಮಾಡ್ತೇವೆ ಅಂತ ಹೇಳಿ. ಐ ಆಮ್ ಶ್ಯೂರ್ ಆಲ್ ದ ಇನ್ಸ್ಟಿಟ್ಯೂಷನ್ಸ್ ಹಿಯರ್ ಇನ್ಕ್ಲೂಡಿಂಗ್ ಅಕ್ಷಯ ಕಾಲೇಜ್ ಅಂತೂ ಆಲ್ರೆಡಿ ದೇ ಹ್ಯಾವ್ ಗಿವನ್ ಅ ಗ್ರೀನ್ ಸಿಗ್ನಲ್ ಆ್ಯಂಡ್ ವಿ ಆರ್ ಆಲ್ರೆಡಿ ವರ್ಕಿಂಗ್ ವಿತ್ ದೆಮ್. ಸೊ ಹೀಗೆ ಇದ್ದಾಗ ನಾವು ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಈ ಸಪೋರ್ಟನ್ನು ಕೊಡ್ತೇವೆ. ನಮ್ಮಲ್ಲಿ 100ಕ್ಕೂ ಹೆಚ್ಚು ಪ್ರೊಫೆಷನಲ್ಸು ಸ್ಟೂಡೆಂಟ್ಸಿಗೆ ಗೈಡೆನ್ಸ್ ಕೊಡಲಿಕ್ಕೆ ಅಂತ ನಮ್ಮ ಜೊತೆ ನೆಟ್ವರ್ಕ್ ಮಾಡ್ಕೊಂಡಿದ್ದಾರೆ. ಮೋರ್ ದೆನ್ 15 ಮೆಂಬರ್ಸ್. ಈ ಬ್ರೋಷರ್ ನೀವು ನೋಡಿದ್ರೆ ಅದರಲ್ಲಿ ವಿತ್ ಫೋಟೋ ನಾವು ಹಾಕಿದ್ದೇವೆ. ಆಸ್ಟ್ರೇಲಿಯಾ, UK ಈ ಥರ ಬೇರೆ ಬೇರೆ ಕಂಟ್ರೀಸಲ್ಲಿ ಇರುವವರು ಸ್ಟೂಡೆಂಟ್ಸಿಗೆ ಸೀಡ್ ಫಂಡಿಂಗ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಇದೆ. ಇದನ್ನು ಬಿಟ್ಟು ಟ್ರಿಪ್ಸ್ ಅಂತ ಹೇಳಿ ನಮ್ಮ ಇನ್ನೊಂದು ಪ್ರೋಗ್ರಾಮು. ಇದಕ್ಕೂ ಒಂದು ರೀಸನ್ ಇದೆ, ನಾವು ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿ. ಒಂದು 2 ವರ್ಷದ ಹಿಂದೆ ಒಂದು ಸ್ಟೂಡೆಂಟ್ ನಮ್ಮಲ್ಲಿ ಬಂದು ಹೇಳಿದರು, ನನಗೆ ಜರ್ಮನಿಯಲ್ಲಿ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿ ಓದ್ಲಿಕ್ಕೆ ಬೇಕು, ಆದರೆ ಏನೋ ಒಂಥರ ಭಯ. ಅದಕ್ಕೋಸ್ಕರ ನಾನು ಟೂರಿಸ್ಟ್ ವೀಸಾದ ಮೇಲೆ ಹೋಗಿ ಜರ್ಮನಿ ಯಾವ ಥರ ಇದೆ, ನಾನು ಹೋಗುವಂಥ ಕಾಲೇಜ್ ಯಾವ ಥರ ಇದೆ ಅಂತ ನೋಡಿ ಬರಬೇಕು ಅಂತ ವೀಸಾ ಅಪ್ಲೈ ಮಾಡಿದಂತೆ. ಆದರೆ 2 ಸಲ ವೀಸಾ ರಿಜೆಕ್ಷನ್ ಆಯಿತು. ಆ ನಂತರ ನಮ್ಮಲ್ಲಿಗೆ ಬಂದರು, ಮೇಡಮ್ ಹೀಗೆ ನಾನು ಹೋಗಬೇಕು ಅಂತ ಇದ್ದೇನೆ ಅಂತ ಹೇಳಿ. ತಕ್ಷಣ ನಾವು ಏನು ಮಾಡಿದ್ವಿ ಅಂತಂದರೆ, ಜರ್ಮನಿಯಲ್ಲಿ ಆ ಯೂನಿವರ್ಸಿಟಿಲಿ ಓದ್ತಾ ಇರುವ ಹುಡುಗನ ಕಾಂಟ್ಯಾಕ್ಟ್ ಕೊಟ್ಟು ಅವ್ರ ಹತ್ರ ಮಾತಾಡ್ಸಿದ್ವಿ. ಈ ಸ್ಟೂಡೆಂಟಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಹೇಳಿದೆ, ನಾನು 2 ವರ್ಷದಿಂದ ಮಾಡಲಿಕ್ಕಾಗದೇ ಇರೋ ಕೆಲಸ ಒಂದು ಗಳಿಗೆಯಲ್ಲಿ ನೀವು ಮಾಡಿಕೊಟ್ರಲ್ವಾ ಅಂತ ಹೇಳಿ. ಈ ರೀಸನಿಗೆ ನಾವು ಇನ್ನೊಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋದ್ರೆ ಟ್ರಿಪ್ಸ್ ಅಂತ ಹೇಳಿ. ಇದು ಇಂಟರ್ನ್ಯಾಷನಲ್ ಟ್ರಾವೆಲ್, 1 ವಾರದ ಟ್ರಿಪ್ಪನ್ನು ಅರೇಂಜ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಟ್ರಿಪ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇಂಟರ್ನ್ಯಾಷನಲ್ ಟ್ರಾವೆಲ್ ಇಸ್ ನಾಟ್ ಅ ಈಸಿ ಥಿಂಗ್. ಆದ್ರೂ ಅದರಲ್ಲೂ ನಾವು ಆದಷ್ಟು ಕಡಿಮೆ ಖರ್ಚಿನಲ್ಲಿ ಸ್ಟೂಡೆಂಟ್ಸ್ನ ಬೇರೆ ಬೇರೆ ಕಂಟ್ರಿಗೆ ಕರ್ಕೊಂಡೋಗಿ 1 ವಾರಕ್ಕೆ. ಮತ್ತು ನಾವು 1200 ಯೂನಿವರ್ಸಿಟಿಗಳ ಜೊತೆ ಪಾರ್ಟ್ನರ್ ಆಗಿದೆ, ಓವರ್ 46 ಕಂಟ್ರೀಸ್. ಇಲ್ಲಿ ಸ್ಟೂಡೆಂಟ್ಸನ್ನು 1 ವಾರಕ್ಕೆ ಕರ್ಕೊಂಡೋಗಿ ಅವರಿಗೆ ನಮ್ಮ ಪಾರ್ಟ್ನರ್ ಆಗಿರೋ ಯೂನಿವರ್ಸಿಟಿಗಳ ಡೆಲಿಗೇಟ್ಸಿಂದ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಟೂರ್ ಕೂಡ ಆಯಿತು, ಹೊಸ ಎಕ್ಸ್ಪೋಜರ್ ಆಯಿತು, ಬೇರೆ ವಿದೇಶಗಳಲ್ಲಿ ಇಂಡಸ್ಟ್ರೀಸ್ ಹೇಗೆ ಪರ್ಫಾರ್ಮ್ ಮಾಡ್ತವೆ ಅಂತ ಕಣ್ಣಾರೆ ನೋಡುವ ಅನುಭವ, ಪ್ಲಸ್ ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಕೂಡ ಮುಗಿಸಿ ಅವರನ್ನು ಹಿಂದಕ್ಕೆ ಕರ್ಕೊಂಡು ಬರುವಂಥದ್ದು. ಈ ಪ್ರೋಗ್ರಾಮನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದರ ಜೊತೆ ಇನ್ನೊಂದು ಸ್ಪೆಷಲ್ ಪ್ರೋಗ್ರಾಮು ಸ್ಟೂಡೆಂಟ್ಸ್, ಈಗ ನಿಮ್ಮಲ್ಲಿ ಅಥವಾ ಪೇರೆಂಟ್ಸಿಗೂ ಒಂದು ಮೆಸೇಜ್, ನಿಮ್ಮಲ್ಲಿ ಏನು ಗೊತ್ತಾ,
ಎಲ್ಲರೂ 80% 90% ಸ್ಕೋರ್ ಮಾಡಬೇಕು ಅಂತಿಲ್ಲ. ಈಗ ಸಾಮಾನ್ಯವಾಗಿ ಮಕ್ಕಳು ಸ್ಕೋರ್ ಮಾಡ್ತಾರೆ, ಆದರೂ ಕೂಡ ನಮ್ಮಲ್ಲಿ ಒಂದೊಂದು ಸಲ ಸ್ಲೋ ಲರ್ನರ್ಸ್ ಇರ್ಬೋದು, ಹೌದಲ್ವಾ? ಟೀಚರ್ಸಿಗೆ ತುಂಬ ಗೊತ್ತು, ಸ್ಲೋ ಲರ್ನರ್ಸ್ ಇರ್ಬೋದು. ಕೆಲವು ಮಕ್ಕಳು ಡಿಗ್ರಿಯಲ್ಲಿ PUC ಯಲ್ಲಿ ಫೇಲ್ ಆಗ್ಬೋದು. ಇಂಥ ಮಕ್ಕಳನ್ನ ಯಾರು ಕೈ ಹಿಡಿದ್ದಾರೆ ಅಲ್ವಾ? ಕಾನ್ಫಿಡೆಂಟ್ ವಾಕ್ ಇಸ್ ಮಚ್ ಬೆಟರ್ ದನ್ ಕನ್ಫ್ಯೂಸ್ಡ್ ರನ್ನಿಂಗ್. ತುಂಬ ಗೊಂದಲಗಳಿರ್ತವೆ. ನೀವು ಸೆಕೆಂಡ್ ಪಿ ಯು ಸಿದು ರಿಸಲ್ಟ್ ಬಂದ ದಿನ ನೋಡಿ, ಅಥವಾ ಡಿಗ್ರಿದು ರಿಸಲ್ಟ್ ಬಂದ ದಿನ ನೋಡಿ, ನಿಮ್ಮ ನೇಬರ್ಸು, ನಿಮ್ಮ ನೆಂಟರು, ಇವರು ಎಲ್ಲರದ್ದು ಒಂದೇ ಕ್ವಶನ್, ನೆಕ್ಸ್ಟ್ ಏನು ಕೆಲಸ ಮಾಡ್ತೀಯಾ? ಮನೇಲಿ 2 ದಿನ ಕುತ್ಕೊಳ್ಳಿಕ್ಕೆ ಬಿಡ್ತಾರೆ ನಿಮ್ಮನ್ನು? ಯಾಕೆ ಮನೇಲಿ ಕೂತಿದ್ದೆ? ಕೆಲಸ ಸಿಗ್ಲಿಲ್ವಾ? ಮಾಸ್ಟರ್ಸ್ ಮಾಡೋದಿಲ್ವಾ ಅಲ್ವಾ? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಆ್ಯಂಡ್ ಗೆಟ್ ಕ್ಯಾರಿಡ್ ಅವೇ ವಿತ್ ಎನಿಬಡಿ ಆ್ಯಂಡ್ ಎವ್ರಿಬಡಿ. ಕಮ್ ರೀಚ್ ಟು ಎಕ್ಸ್ಪರ್ಟ್ಸ್, ಆಯಿತಾ? ಈ ಗಣ್ಯರು ಹೇಳಿದ್ರು, ಎಲ್ಲರಿಗೂ ಒಂದು ವೈಟ್ ಕಾಲರ್ ಜಾಬ್ ಮಾಡಬೇಕು ಅಥವಾ ಜಾಸ್ತಿ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಡೌಟ್ಸ್ ಇದು ಆಸೆ ಇರುತ್ತೆ ಅಂತ ಹೇಳಿ. ಕರೆಕ್ಟ್. ಸಿ, ಬಿಲ್ ಗೇಟ್ಸ್ ಒಂದು ಮಾತನ್ನು ಹೇಳ್ತಾರೆ, ಇಫ್ ಯು ಆರ್ ಬಾರ್ನ್ ಆಸ್ ಅ ಪುವರ್ ಇಟ್ ಇಸ್ ನಾಟ್ ಯೋರ್ ಮಿಸ್ಟೇಕ್, ಬಟ್ ಇಫ್ ಯು ಡೈ ಆಸ್ ಅ ಪುವರ್ ಇಟ್ಸ್ ಯೋರ್ ಮಿಸ್ಟೇಕ್, ಬಿಕಾಸ್ ಗಾಡ್ ಹ್ಯಾಸ್ ಗಿಫ್ಟೆಡ್ ಯು ಲೈಫ್, ರೈಟ್? ಸೊ ಇಟ್ ಈಸ್ ಅಪ್ ಟು ಯು ಹೌ ಡು ಯು ಲಿವ್ ದಟ್ ಲೈಫ್. ಸೊ ನೀವು ನಮ್ಮಲ್ಲಿ ಬಂದರೆ ವಿ ಕ್ಯಾನ್ ಪ್ರೊವೈಡ್ ದಟ್ ಎಕ್ಸ್ಪರ್ಟೀಸ್. ಸಾವಿರಾರು ಮಕ್ಕಳನ್ನು ಕಳಿಸಿರುವಂಥ ಎಕ್ಸ್ಪರ್ಟೀಸ್ ನಮ್ಮ ಕೈಯಲ್ಲಿದೆ, ಆ್ಯಂಡ್ ವಿ ಗಿವ್ ಇಟ್ ಯು. ಆ್ಯಂಡ್ ಡೋಂಟ್ ಯು ನೀಡ್ ನಾಟ್ ಹೆಸಿಟೇಟ್. ಮೋಸ್ಟ್ ಆಫ್ ಅವರ್ ಸರ್ವಿಸಸ್ ಕಮ್ ಫ್ರೀ. ಒಂದು ಕೌನ್ಸಿಲಿಂಗ್ ಬರಲಿಕ್ಕೆ ಸ್ಟೂಡೆಂಟ್ಸ್ ಫೋನ್ ಮಾಡ್ತಾರೆ, ಮೇಡಮ್ ಎಷ್ಟು ಚಾರ್ಜ್ ಮಾಡ್ತಾರೆ? ದಯವಿಟ್ಟು ಏನೂ ಚಾರ್ಜಸ್ ಇಲ್ಲ. ನೀವು ಕೌನ್ಸಿಲಿಂಗ್ ಬರುವಾಗ, ಸೈಕೋಮೆಟ್ರಿಕ್ ಟೆಸ್ಟ್ ಮಾಡುವಾಗ, ಯಾವ ಕರಿಯರ್ ಚೂಸ್ ಮಾಡಬೇಕು ಅಂತ ಕೇಳುವಾಗ, ಅಥವಾ ಒಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗೆ ಹೋಗಬೇಕಾದಾಗ ದಯವಿಟ್ಟು ಏನೂ ಟೆನ್ಷನ್ ಇಲ್ಲದೆ ನಮ್ಮ ಹತ್ರ ಬನ್ನಿ. ಓಕೆ? ಸೊ ದಿಸ್ ಇಸ್ ವಾಟ್. ಆ್ಯಂಡ್ you know, I just believe in this saying that every child has the right to live a quality life. Okay? So you should be ready for it. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.